ಅರಳು ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಪ್ರತಿ ವಾರವೂ ಕೂಡ ನಾನೊಬ್ಬ ಪುಟಾಣಿಯೊಂದಿಗೆ ಬರ್ತೇನೆ. ಈ ವಾರವೂ ಕೂಡ ನನ್ನೊಂದಿಗೆ ಒಬ್ಬ ಪುಟಾಣಿ ಇದ್ದಾನೆ. ಬನ್ನಿ ಅವನ ಜೊತೆ ಮಾತಾಡೋಣ. ಹಾಯ್. ಹಾಯ್. ಏನು ನಿನ್ನ ಹೆಸರು? ಸುಮೇಧ್. ಸುಮೇಧ್. ಎಲ್ಲಿಂದ ಬಂದೆ ಸುಮೇಧ್? ಸಂತೆಕಟ್ಟೆ. ಸಂತೆಕಟ್ಟೆಯಿಂದವಾ? ಸಂತೆಕಟ್ಟೆಯಿಂದ ಉಡುಪಿಗೆ ಹೇಗೆ ಬಂದೆ? ರಿಕ್ಷಾದಲ್ಲಿ. ಆಟೋದಲ್ಲಿ ಬಂದೆ. ಅಲ್ಲಿಂದ ಇಲ್ಲಿಗೆ ಎಷ್ಟು ತಗೊಂಡ್ರು ಆಟೋಗೆ? 150. ಅಷ್ಟು ತಗೊಂಡ್ರಾ? ಯಾಕೆ ಬಸ್ಸಲ್ಲಿ ಬರಲಿಲ್ಲ? ಲೇಟ್ ಆಯ್ತು. ಲೇಟ್ ಆಯಿತಾ? ಲೇಟ್ ಇದೆಯಾ? ಮತ್ತೆ ಲೇಟ್ ಆಯ್ತು ಹೇಳಿದಿ? ಅಮ್ಮ ಲೇಟ್ ಮಾಡಿ. ಓ, ಅಮ್ಮ ಲೇಟ್ ಇದ್ದದಾ? ನೀನು ಬೇಗ ಇದ್ದಿದ್ಯಾ? ಸರಿ, ನಿನಗೆ ಯಾರು ಡ್ರೆಸ್ ಮಾಡಿದ್ದು? ನಾನು. ನೀನೇ ಡ್ರೆಸ್ ಮಾಡಿದ್ದು? ಇದು ಈ ಪ್ಯಾಂಟಿಗೆ ಇದೇ ಶರ್ಟ್ ಆಗಬೇಕು ಅಂತ ನೀನೇ ಡಿಸೈಡ್ ಮಾಡಿದ್ಯಾ ಅಲ್ಲ ಅಮ್ಮ ಡಿಸೈಡ್ ಮಾಡಿದ್ಯಾ? ಅದು ಯಾವುದು ಈ ಶರ್ಟ್ ಹಾಕಿದರೆ ಇದೇ ಪ್ಯಾಂಟ್. ಅದ್ಯಾಕೆ ಬ್ಲ್ಯಾಕ್ ಕಾಂಬಿನೇಷನ್ ಆಗೋದಿಲ್ವಾ? ಇದೇ ಕಾಂಬಿನೇಷನ್ ಆಗಬೇಕಾ? ಯಾರು ಹೇಳಿದ್ದು ಇದೇ ಕಾಂಬಿನೇಷನ್ ಆಗಬೇಕು ಅಂತ? ಅಪ್ಪ. ಓ, ಅಪ್ಪ ಹೇಳಿದ್ದ. ಈಗ ನಿಮಗೆ ಡ್ರೆಸ್ ಕೋಡ್ ಎಲ್ಲ ಹೇಳೋದು ಅಪ್ಪ. ಸರಿ, ಅಪ್ಪನ ಹೆಸರೇನು? ಸತೀಶ್. ಸತೀಶ್. ಅವ್ರೇನು ಮಾಡ್ತಾರೆ? ಅವ್ರ ಆಫೀಸಿಗೆ ಹೋಗ್ತಾರೆ. ಯಾವ ಆಫೀಸ್? ವೆಟರ್ನರಿ. ವೆಟರ್ನರಿ. ಹೋಗಿದ್ಯಾ? ಅಲ್ಲೇನು ಮಾಡ್ತಾರೆ ಅಪ್ಪ? ಅಪ್ಪ ಕುತ್ಕೊಂಡೇ ಇರೋದಿಲ್ಲ. ಕುತ್ಕೊಂಡಿರೋದಿಲ್ವಾ? ಮತ್ತೇನು ಮಾಡ್ತಾರೆ? ಆಚೆ ಈಚೆ ತಿರುಗ್ತಾ ಇರ್ತಾರೆ. ಯಾಕೆ ಆಚೀಚೆ ತಿರುಗುತ್ತಾ ಇರೋದು? ಅದಕ್ಕೆ ಆಚೀಚೆ ತಿರುಗೋದಕ್ಕೆ ಸಂಬಳ ಕೊಡ್ತಾರೇನಲ್ಲ? ಗೊತ್ತಿಲ್ಲ. ನೀವು ಹೋಗಿದ್ಯಲ್ಲ, ಕೇಳಬೇಕಿತ್ತು ಯಾಕೆ ಆಚೀಚೆ ತಿರುಗುದು ಅಂತ. ತುಂಬ ಸತಿ ಹೋಗಿಲ್ಲ. ಎಷ್ಟು ಸಲ ಹೋಗಿದ್ಯಾ? 2. ಎಲ್ಲಿ ಅವರದು ಆಫೀಸ್? ಮನೆ ಹತ್ರ. ನಿಮ್ಮ ಮನೆ ಹತ್ತಿರವಾ? ಮತ್ತು ಅಮ್ಮ ಏನು ಮಾಡ್ತಾರೆ? ಅಮ್ಮ ಟೀಚರ್. ಅಮ್ಮ ಟೀಚರಾ? ಎಲ್ಲಿ? ಅನಂತೇಶ್ವರ. ಓ, ಅನಂತೇಶ್ವರ ಟೀಚರಾ? ಎಷ್ಟನೇ ಕ್ಲಾಸಿಗೆ ಅವ್ರು ಟೀಚ್ ಮಾಡ್ತಾರೆ? 1 to 7. 1 to 7. ನೀನು ಯಾವ ಸ್ಕೂಲ್? ವಿದ್ಯೋದಯ. ಓ, ನೀನೇನು ಅಮ್ಮನ ಸ್ಕೂಲಿಗೆ ಹೋಗಲಿಲ್ಲ? ಅಮ್ಮಂಗೆ ನೀ ಕೇಳಬೇಕಿತ್ತಲ್ಲ, ನಾನು ಅಮ್ಮ ನಿನ್ನ ಸ್ಕೂಲಿಗೆ ಬರ್ತೇನೆ ಅಂತ. ಗೊತ್ತಿಲ್ಲ. ಅಂದರೆ ನೀನು ಕರೆಕ್ಟ್ ಕಲಿಯೋದಿಲ್ಲ ಹೇಳಿ ಆ ಸ್ಕೂಲ್ ಬೇಡ ಅಂತ ವಿದ್ಯೋದಯಕ್ಕೆ ಹಾಕಿದ್ರೇನಲ್ಲ? ಗೊತ್ತಿಲ್ಲ. ಗೊತ್ತಿಲ್ವಾ? ವಿದ್ಯೋದಯಕ್ಕೆ ಹೇಗೆ ಹೋಗ್ತೀಯಾ? ಅಪ್ಪನ ಜೊತೆ. ಅಮ್ಮ ಹೇಗೆ ಹೋಗ್ತಾರೆ? ಅಪ್ಪನ ಜೊತೆ. ಓ, ಅಪ್ಪನ ಜೊತೆ ಹೋಗೋದಾ? ಯಾವುದು ಬೈಕಲ್ಲಿಯಾ? ಯಾವುದಿರೋದು ಅಪ್ಪನ ಹತ್ರ ಬೈಕ್? ಜುಪಿಟರ್. ಜುಪಿಟರಾ? ಅದ್ರಲ್ಲಿ ತ್ರಿಬಲ್ಸ್ ಹೋಗೋದಾ? ನೀನೆಲ್ಲಿ ಮುಂದೆ ಕೂತ್ಕೊಳ್ತೀಯ ಹಿಂದೆ ಕೂತ್ಕೊಳ್ತೀಯ? ಮುಂದೆಯಾ? ಬ್ಯಾಗೆಲ್ಲ ಇರ್ತದಲ್ಲ? ಬ್ಯಾಗಲ್ಲ, ಅಪ್ಪನ ಬ್ಯಾಗ್ ಮೇಲೆ. ಅಪ್ಪನ? ನನ್ನ ಬ್ಯಾಗ್ ಅಪ್ಪನ ಬ್ಯಾಗ್ ಮೇಲೆ. ಅಪ್ಪನ ಬ್ಯಾಗ್ ಮೇಲೆ. ಸರಿ, ಈಗ ಮನೆಯಿಂದ ಹೊರಡ್ಕೊಂಬರಾಗ ಏನು ತಿನ್ಕೊಂಬಂದ್ಯಾ? ದೋಸೆ. ಏನು ದೋಸೆ? ಗೊತ್ತಿಲ್ಲ. ತಿಂಡಿಗೆ ಮಾತ್ರ ಗೊತ್ತುಂಟಾ? ಯಾವ ದೋಸೆ ಅಂತ ಗೊತ್ತಿಲ್ಲ. ಮನೇಲಿ ಏನೆಲ್ಲ ಹೆಲ್ಪ್ ಮಾಡ್ತೀಯಾ ಅಮ್ಮನಿಗೆ? ಗೊತ್ತಿಲ್ಲ. ಗೊತ್ತಿಲ್ಲ? ಹೆಸರು ಚೇಂಜ್ ಮಾಡೋದು ಬೆಸ್ಟಾ ಅಂತ ಅಲ್ಲ? ಗೊತ್ತಿಲ್ಲ ಅಂದ್ಕೊಂಡು ಸರ್ನೇಮ್ ಇಟ್ಟುಬಿಡುವ. ಸುಮೇಧ್ ಗೊತ್ತಿಲ್ಲ ಬೇಡವಾ? ಮತ್ತೇನು ಗೊತ್ತಿದೆ ಹೇಳಿ ನಿಮಗೆ? ಎಲ್ಲ ಗೊತ್ತು. ಎಲ್ಲ ಗೊತ್ತು, ಆದರೂ ಸಹ ಗೊತ್ತಿಲ್ಲ. ಏನು ಗೊತ್ತಿದೆ ಅದು ಹೇಳು. ಗೊತ್ತು. ಗೊತ್ತಿದ್ದದನ್ನು ಹೇಳು. ಎಲ್ಲ ಗೊತ್ತು. ಕ್ಲಾಸಲ್ಲಿ ಕ್ವಶನ್ ಕೇಳಿದಾಗ ಸಹ ಈಗ ಹೇಳ್ತೀಯಾ ನನಗೆ ಗೊತ್ತಿಲ್ಲ ಅಂತೇಳಿ? ಕೆಲವು ಕ್ವಶನ್ಸ್ ಗೊತ್ತಿರೋದಿಲ್ಲ, ಅದು ಗೊತ್ತಿಲ್ಲ. ಹಾಗೆ ಪನಿಷ್ಮೆಂಟ್ ಕೊಡೋದಿಲ್ವಾ? ಹೌದು. ಎಷ್ಟನೇ ಕ್ಲಾಸ್? 7th. 7th ಸ್ಟ್ಯಾಂಡರ್ಡ್. ಎಷ್ಟನೇ ಬೆಂಚಲ್ಲಿದ್ಯಾ? ಫಸ್ಟ್ ಬೆಂಚ್. ನೀನೇ ಟಾಪರ್ ಆಗಿ ಫಸ್ಟ್ ಕೂರಿಸಿದ್ರ ಅಲ್ಲ ನೀನು ಗೊತ್ತಿಲ್ಲ ಹೇಳ್ತೀರಾ ಅಂತ ಫಸ್ಟ್ ಕೂರಿಸಿದ್ದಾರೆ? ಗೊತ್ತಿಲ್ಲ. ಹೇಗೇನು ಗೊತ್ತಿಲ್ಲ? ಸುಮೇಧ್ ಗೊತ್ತಿಲ್ಲ. ನಿಂದು ಹೊಸ ಸರ್ನೇಮ್. ಅದು ಅವ್ರಿಗೆ ಗೊತ್ತು ಯಾಕೆ ಕೂರಿಸಿದ್ರೆ. ನೀನು ಹೈಟಾ? ನಿಮ್ಮ ಕ್ಲಾಸಲ್ಲಿ ಬೇರೆಯವ್ರು ಹೈಟ್ ಇದ್ದಾರಾ? ಬೇರೆಯವ್ರ ಹೈಟ್ ಇದ್ದಾರಾ? ಕ್ಲಾಸ್ ರೆಪ್ ಯಾರು? ಎಲ್ಲರೂ ಸಹ ಕ್ಲಾಸ್ ರೆಪ್ಪಾ? ಅಂದರೆ ರೊಟೇಷನ್ನಾ? ಒಂದು ದಿವಸ ಒಬ್ಬರು. ನೀನು ಕ್ಲಾಸ್ ರೆಪ್ ಆದಾಗ ಹೇಗೆ ಕ್ಲಾಸ್ ಮಾನಿಟರ್ ಮಾಡ್ತೀಯಾ? ಎಲ್ಲರ ಹೆಸರು ಬರೀತೆ. ಯಾಕೆ ಅಷ್ಟು ಜೋರಿದ್ದಾರಾ? ಎಲ್ಲರೂ. ಹಾಂ, ಹೌದು. ಈಗ ನೀನು ಕ್ಲಾಸ್ ಮಾನಿಟರ್ ಆದಾಗ ಹಾಗೆ ಮಾಡಿದ್ಯಾ? ಈಗ ಇನ್ನೊಬ್ರು ಕ್ಲಾಸ್ ಮಾನಿಟರ್ ಆದಾಗ ನಿನ್ನ ಹೆಸರು ಬರೆಯೋದಿಲ್ವಾ? ಬರೀತಾರೆ. ಎಂತ ಪನಿಷ್ಮೆಂಟ್ ಕೊಡ್ತಾರೆ ಯೂಶ್ವಲಿ ಎಂತ ಕೊಡೋದಿಲ್ಲ, ನೋಡ್ತಾರೆ. ಮತ್ತೆ ಎಂತಾರು ಕೆಳಗೆ ಕುತ್ಕೊಳ್ಳಿಕ್ಕೆ ಪನಿಷ್ಮೆಂಟ್ ಕೊಡ್ತಾರೆ, ಇಲ್ಲ ಇಡೀ ಪೀರಿಯಡ್ ನಿಲ್ಲಿಕ್ಕೆ ಕೊಡ್ತಾರೆ ಅಷ್ಟೇಯಾ? ಆ ಪನಿಷ್ಮೆಂಟ್ ನಿಂಗೆ ಇಷ್ಟವಾ? ಇಷ್ಟ ಪನಿಷ್ಮೆಂಟ್ ಅಂತ ಹೇಳಿದರೆ. ಅದಕ್ಕೆ ಬೇರೆಯವ್ರದ್ದೆಲ್ಲ ಹೆಸರು ಬರೀತೀಯಾ? ನೀನೇ ಜೋರ ಕ್ಲಾಸಲ್ಲಿ? ಮತ್ತೆ ಯಾರು? ತುಂಬ ಜನ ಇದ್ದಾರೆ. ತುಂಬ ಜನ. ನೀನು ಪಾಪವ? ನೀನೇ ಪಾಪ ಅಂತ ಹೇಳ್ಬೋದು. ಹೌದು. ಕ್ಲಾಸ್ ಟೀಚರ್ ಯಾರು? ಸಾನ ಟೀಚರ್. ಮತ್ತು ಮ್ಯಾಥ್ಸಿಗೆಲ್ಲ ಯಾರಿದ್ದಾರೆ? ಲೀಲಾ ಟೀಚರ್. ಮ್ಯಾಥ್ಸಿಗೆ ಅಂತ ಒಬ್ಬರು ಪರ್ಟಿಕ್ಯುಲರ್ ಟೀಚರ್ ಇಲ್ಲ? ಲೀಲಾ ಟೀಚರ್. ಹಾಂ. ಮತ್ತು ಬೇರೆ ಸಬ್ಜೆಕ್ಟಿಗೆ ಯಾರೆಲ್ಲ ಟೀಚರ್ ಇದ್ದಾರೆ? ತುಂಬ ಜನ ಇದ್ದಾರೆ. ಅವ್ರಿಗೆ ಹೆಸರಿಲ್ವಾ? ಉಂಟು. ಹಾಂ, ಹೆಸರು ಹೇಳು. ಬಯಾಲಜಿಗೆ ಅವರೇ ಸಾನ ಟೀಚರು, ಇಂಗ್ಲೀಷ್ ಅನ್ನಿಗೆ ಸಹ ಅವರೇ, ಹಿಸ್ಟ್ರಿ ಜಿಯೋಗ್ರಫಿಗೆ
ರಾಜೇಶ್ವರಿ ಟೀಚರು. ಕಂಪ್ಯೂಟರಿಗೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಹೊಸೊಬ್ರು. ಎಂತ ಹೇಳಿಕೊಡ್ತಾರೆ ಕಂಪ್ಯೂಟರಲ್ಲಿ? ಕಂಪ್ಯೂಟರಲ್ಲಿ ಕಂಪ್ಯೂಟರ್ ವೈರಸ್. ವೈರಸ್ಸಾ? ವೈರಸ್ ಹೇಳಿಕೊಡ್ತಾರಾ? ಕಂಪ್ಯೂಟರಿಗೆ ವೈರಸ್ ಬರ್ತದಾ? ವೈರಸ್ ಬರದಾಗ ಎಂತ ಮಾಡಬೇಕಂತೆ? ಅದೇ ಗೊತ್ತಿಲ್ಲ. ಅದಕ್ಕೆ ಆ್ಯಡ್ ಅಲ್ಲ ಇದು ಮಾಡಬಾರ್ದು. ಯಾವುದು? ಅಡ್ವರ್ಟೈಸ್ ಬರೋದನ್ನು ಬ್ಲಾಕ್ ಮಾಡಬೇಕಂತವಾ? ಅದೇ ಹೇಳಿಕೊಟ್ಟದ್ದು, ಬೇರೆ ಏನು ಹೇಳಿಕೊಡಲಿಲ್ಲ. ತುಂಬ ಉಂಟು, ಅದು ತುಂಬ ಇದುಂಟು ವೈರಸ್. ಖಾಲಿ ಈಗ ನಿಮಗೆ ಕಂಪ್ಯೂಟರ್ ಕ್ಲಾಸಲ್ಲಿ ಕಂಪ್ಯೂಟರ್ ವೈರಸ್ ಬಗ್ಗೆ ಮಾತ್ರ ಹೇಳೋದು, ಬೇರೆ ಏನು ಹೇಳಿಕೊಡೋದಿಲ್ಲ. ಟೈಪಿಂಗ್ ಇಲ್ಲ, ಡ್ರಾಯಿಂಗ್ ಇಲ್ಲ, ನಮಗೆ ವಾರದಲ್ಲಿ ಒಂದೇ ಪೀರಿಯಡ್. ಎಷ್ಟು ಅವರು? 40 ಮಿನಿಟ್ಸ್. 40 ಮಿನಿಟ್ಸ್ ಅಷ್ಟೇಯಾ? ಪಿ ಟಿ ಅವರೆಲ್ಲ ಉಂಟಾ? ಹಾಂ. ಪಿ ಟಿ ಅವರಲ್ಲಿ ಏನು ಮಾಡ್ತೀರಾ? ಫುಟ್ಬಾಲ್ ಅಥವಾ ಕಬಡ್ಡಿ. ಹೌದು, ನಿಮ್ಮದು ಫೇವ್ರೆಟ್ ಗೇಮ್ ಯಾವುದು? ಸೈಕ್ಲಿಂಗ್. ಸೈಕ್ಲಿಂಗಾ? ಮನೇಲಿ ಉಂಟಾ ಸೈಕಲ್ಲ? ಒಬ್ಬನೇ ಹೋಗ್ತೀಯಾ? ಎಲ್ಲಿ ತನಕ ಹೋಗಿದೆ? ಎಲ್ಲಿ ತನಕ? ಒಂದು 2 ಕಿಲೋಮೀಟರ್ ಮನೆಯಿಂದ ಅಷ್ಟೇ. ಯಾರು ಸಪೋರ್ಟ್ ಮಾಡ್ತಾರೆ ನಿಮಗೆ? ಇಬ್ಬರು, ಅಪ್ಪ ಅಮ್ಮ. ಅಪ್ಪ ಅಮ್ಮ ಬರ್ತಾರಾ ನಿನ್ನ ಹಿಂದೆ? ಅಪ್ಪ ಇರೋದಿಲ್ಲ, ಅಪ್ಪ ಆಫೀಸಲ್ಲಿ ಇರ್ತಾರೆ, ಅಮ್ಮ ಮನೇಲಿ ಇರ್ತಾರೆ, ನಾನು ಎಲ್ಲಿಗಾದ್ರೂ ತಿರುಗಿ ಬರ್ತೇನೆ. ಹೌದಾ? ಹೌದು, ಅಪ್ಪನಿಗೆ ಸಂಡೇ ಸ್ಯಾಟರ್ಡೆ ಎಲ್ಲ ರಜೆ ಇಲ್ವಾ? ಇರ್ತದೆ, ಅದು ಸಂಜೆ ನಂತರದ್ದು ಕೇಸೆಲ್ಲ ಇರ್ತದೆ, 1-2. ಹೌದು, ರಜೆಯಲ್ಲಿ ಎಲ್ಲಿಗೆಲ್ಲ ಹೋಗ್ತೀರಾ? ರಜೆಯಲ್ಲಿ ಫಂಕ್ಷನ್. ಖಾಲಿ ಫಂಕ್ಷನ್ಗೆ ಮಾತ್ರ ಹೋಗೋದು? ಪಿಕ್ನಿಕ್ ಟೈಪೆಲ್ಲ ಏನು ಹೋಗೋದಿಲ್ಲ? ಪಿಕ್ನಿಕ್ ಅಂದರೆ ತುಂಬ ಫಂಕ್ಷನ್ಸ್ ಇರ್ತದೆ ಫ್ಯಾಮಿಲಿದೆ, ಅದಕ್ಕೆ ಹೋಗೋದಿಲ್ಲ. ಫಂಕ್ಷನಿಗೆ ಹೋದಾಗ ಎಷ್ಟು ಊಟ ಮಾಡ್ತೀಯಾ? ಇಷ್ಟು. ಅಷ್ಟು ಊಟ ಮಾಡ್ತೀಯಾ? ಅದಕ್ಕೆ ಫಂಕ್ಷನ್ ಅಂದರೆ ಇಷ್ಟವಾ ಅಂತ ನಿಮಗೆ? ಅದಕ್ಕೆ ಔಟಿಂಗ್ ಎಲ್ಲ ಹೋಗ್ಲಿಕ್ಕೆ ಹಠ ಮಾಡೋದಿಲ್ವಾ? ಪಿಕ್ನಿಕ್ ಹೋಗುವ ಹಾಗೆಲ್ಲ? ನಿಮ್ಮದು ಸ್ಕೂಲಲ್ಲಿ ಟೂರೆಲ್ಲ ಮಾಡ್ತಾರಾ? ಇಲ್ಲ. ಇಲ್ವಾ? ಮತ್ತು ಅವರು ಎಂತ ನಿಮಗೆ ಬೇರೆ ಎಂಟರ್ಟೈನ್ಮೆಂಟ್ ಏನುಂಟು ಸ್ಕೂಲಲ್ಲಿ? ಗೊತ್ತಿಲ್ಲ? ಗೊತ್ತಾಯ್ತು ನನಗೆ, ನಿಂಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು. ಮನೇಲಿ ಏನೆಲ್ಲ ಹೆಲ್ಪ್ ಮಾಡ್ತೀಯ ಅಮ್ಮನಿಗೆ? ಬೆಳಿಗ್ಗೆದ್ದು ಹಲ್ಲುಜ್ಜಿ ಓದ್ತೇನೆ. ಅದು ಅಮ್ಮನಿಗೆ ಹೆಲ್ಪ್? ಹಾಂ. ಮತ್ತೆ ನಂದೆಲ್ಲ ಕೆಲಸ ಮಾಡಿಕೊಂಡು ಅಲ್ಲಿ ಅಮ್ಮನ ಸ್ವಲ್ಪ ಕೆಲಸ ಇರ್ತದೆ, ಅದೆಲ್ಲ ಮಾಡ್ತೇನೆ. ಅಮ್ಮನದು ಏನು ಕೆಲಸ? ಅಮ್ಮಂದು ಚಹಾ ಮಾಡೋದು ಅದಲ್ಲ. ಓ, ನಿಮಗೆ ಚಹಾ ಮಾಡಲಿಕ್ಕೆ ಬರ್ತದೆ ಈಗ? ಸರಿ. ಹಾಕ್ಲಿಕ್ಕೆ ಗೊತ್ತಿಲ್ಲ, ಇಷ್ಟಲ್ಲ. ಹಾಕಿಡ್ತಾರೆ, ಅಮ್ಮ ಬಟ್ಟೆ ಒಗಿಲಿಕ್ಕೆ ಹೋಗ್ತಾರೆ, ಅಪ್ಪ ಸ್ನಾನಕ್ಕೆ ಹೋಗ್ತಾರೆ, ಅಷ್ಟರಲ್ಲೆಲ್ಲ ಸೋಸಿ ಕೊಡು. ಹಾಗೆ ಯಾರು ಸರ್ವ್ ನೀನೇ ಮಾಡ್ತಿ? ಚಹಾಗೆ ಒಂದು ಹೆಲ್ಪ್ ಮಾಡ್ತಿ, ಮತ್ತೆ ತಿಂಡಿಗೆ? ತಿಂಡಿಗೆ ಅಮ್ಮ ಹಾಕಿಟ್ಟಿರ್ತಾರೆ, ಅಲ್ಲಿಂದ ಅಮ್ಮನ ಟೇಬಲಿಗೆ ತಗೊಂಡು ಹೋಗುದು. ಮತ್ತೆ ಅಪ್ಪ ಹಾಕ್ಕೊಳ್ತಾರೆ. ಅಪ್ಪ ಅವರೇ ಹಾಕೊಳ್ತಾರೆ, ನಿನಗೆ ಸಹ ನೀನೇ ಹಾಕೊಳ್ತೀಯಾ? ಇಲ್ಲ, ಅಮ್ಮ ಹಾಕಿಡ್ತಾರೆ. ಎಷ್ಟು ದೋಸೆ ತಿಂತೀಯಾ? ಒಂದೇಯಾ? ಡೈಲಿ ದೋಸೆನೇ ಮಾಡ್ತಾರಲ್ಲ ಬೇರೆ ಬೇರೆ? ಬೇರೆ ಬೇರೆ. ಅಮ್ಮ ಮಾಡೋದು ಯಾವುದು ಡಿಶ್ ನಿಮಗೆ ತುಂಬ ಇಷ್ಟ? ಬನ್ಸ್ ಮಾಡ್ತಾರಾ? ಬನ್ಸಿಗೆ ಸೈಡ್ ಡಿಶ್ ಏನು ಕೊಡ್ತಾರೆ? ಸೈಡ್ ಡಿಶ್ ಎಂತಲ್ಲ, ನಾನೇ ಇದ್ರೂ ಸಹ ಬೇಡ. ಓ, ಖಾಲಿ ಬನ್ಸ್ ಮಾತ್ರ ತಿನ್ನೋದು? ಯಾಕೆ ಸೈಡ್ ಡಿಶ್ ಬೇಡ? ಟೇಸ್ಟ್ ಆಗೋದಿಲ್ಲ ಅಮ್ಮ ಮಾಡೋದು? ಟೇಸ್ಟ್ ಆಗ್ತದೆ, ಅದು ಸೈಡ್ ಡಿಶ್ ಒಟ್ಟಿಗೆ ತಿನ್ಲಿಕ್ಕಲ್ಲ. ತಿನ್ಲಿಕ್ಕಲ್ಲ? ಎಷ್ಟು ಬನ್ಸ್ ತಿಂತೀಯಾ? ಒಂದು 4. ಸ್ಕೂಲಿಗೆಲ್ಲ ತಗೊಂಡು ಹೋಗ್ತೀಯಾ? ಸ್ಕೂಲಿಗೆ ಯೂಶ್ವಲಿ ಟಿಫಿನೆಲ್ಲ ಏನು ತಗೊಂಡು ಹೋಗ್ತೀವಿ? ರೈಸ್ ಮಾತ್ರನಾ? ಅಲ್ಲ ರೈಸಾ? ಈ ಪಲಾವ್ ಎಲ್ಲ ಇದ್ರೆ ಅದೆಲ್ಲ ತಗೊಂಡು. ಸ್ಕೂಲಲ್ಲಿ ಊಟ ಇಲ್ವಾ? ಉಂಟು, ಕ್ಯಾಂಟೀನ್. ಓ, ಕ್ಯಾಂಟೀನ್. ಬಿಸಿ ಊಟ ಅದೆಲ್ಲ ಏನಿಲ್ಲ? ಬಿಸಿ ಇರ್ತದೆ. ಬಿಸಿ ಇರ್ತದೆ? ಟಿಫಿನ್ ಬಾಕ್ಸ್, ಹಾಟ್ ಬಾಕ್ಸಾ? ಅಲ್ಲ, ಮತ್ತೆ ಹೇಗೆ ಬಿಸಿ? ನಾರ್ಮಲ್ ಶಾಲೆದು ಬಿಸಿ ಊಟ. ಶಾಲೆದು ಬಿಸಿ ಊಟ. ಕ್ಯಾಂಟೀನಲ್ಲಿ ಬಿಸಿ ಊಟ ಹೇಳಿದ ನೀನು? ಸರಿ, ನಿಂದು ಟಿಫಿನದ್ದು ಚಪ್ಪೆ ಆಗಿರ್ತದಲ್ಲ, ಇಷ್ಟ ಆಗ್ತದೆ ಚಪ್ಪೆದು ತಿನ್ನಲಿಕ್ಕೆ? ಮತ್ತು ಅದಕ್ಕೆ ಅಮ್ಮನ ಹತ್ರ ಹೇಳಿ ಇವತ್ತು ಹೋಗಿ ಹಾಟ್ ಬಾಕ್ಸ್ ಒಂದು ತೆಗೆದುಕೊಡಿ ಅಂತ, ಆಗ ಬಿಸಿ ಬಿಸಿ ಇರ್ತದೆ. ಬೇಡವಾ? ಯಾಕೆ ಬೇಡ? ಅಮ್ಮ ಬೈತಾರಂತವ? ಇಲ್ಲ, ಸುಮ್ಮನೆ ಇರಲಿ, ಅದೇ ಇರಲಿಯಾ? ಈಗ ನಿಂದು ಬರ್ತ್ಡೇ ಯಾವಾಗ? ಸೆಪ್ಟೆಂಬರ್ 14. 14th? ಸೆಪ್ಟೆಂಬರ್ 14th. ಏನೆಲ್ಲ ಸೆಲೆಬ್ರೇಟ್ ಮಾಡಿದ್ರು? ನೆನಪಿಲ್ಲ. ಮತ್ತು ಏನು ನೆನ್ಪುಂಟು ನಿಮಗೆ? ಚೈಲ್ಡ್ಹುಡ್ ಅದು ಏನಾದರೂ ಮೆಮೊರೀಸ್ ನೆನಪುಂಟಾ? ನೀನು ಯಾರ ಜೊತೆ ಅದು ಆಡಿದ್ದು ಏನು ಇಲ್ವಾ? ಈಗ ನಿಮಗೆ ಕ್ಲಾಸಲ್ಲಿ ಪಾಠ ಮಾಡಿ ನೆನಪಿರ್ತದೆ ಹೇಳಿ ನೋಡ. ಈಗಲೇ ಏನು ನೆನಪಿಲ್ಲ ಇರ್ತಿದ್ಯಾ? ಟ್ಯೂಷನ್ಗೆ ಹೋಗ್ತೀಯಾ? ಎಲ್ಲಿ?
ಮನೆ ಹತ್ರ. ಅಮ್ಮ ಟ್ಯೂಷನ್ ಕೊಡೋದಿಲ್ಲ? ಹ್ಞೂ. ಅಮ್ಮ ಟ್ಯೂಷನ್ ಕೊಟ್ಟರೆ ಏನು ಗೊತ್ತಿಲ್ಲ ಹೇಳ್ಕೊಂಡೆ ಆಗ್ತದ ಅಂತಲ್ಲ. ಅಮ್ಮ ಟ್ಯೂಷನ್ ಕೊಡ್ತಾರಾ ಬೇರೆಯವರಿಗೆ? ಇಲ್ವಾ? ಸಂಡೇಸ್ ಎಲ್ಲ ಫಂಕ್ಷನಿಗೆ ಹೋಗೋದಂತ ಆಯಿತು. ಸಂಡೇ ಇಲ್ಲ, ಕೆಲವೊಮ್ಮೆ ಸಂಡೇ ಫಂಕ್ಷನ್ಸ್. ನಿಮಗೆ ವೆಕೇಷನ್ ಇರ್ತದಲ್ಲ, ಹ್ಞೂ. ಏಪ್ರಿಲ್ ಮೇ ಎಲ್ಲ, ಆವಾಗ ಏನು ಮಾಡ್ತೀಯಾ? ಆಗ ಬೆಳಿಗ್ಗೆ ಹೇಳೋದು, ಫಂಕ್ಷನ್ ಎಲ್ಲ ಇರ್ತದೆ ಹೇಳ್ತಾರೆ ಇಲ್ಲಿ ಎಲ್ಲಿ ಅಪ್ಪನ ಜೊತೆ ಇದ್ರೆ ಅಪ್ಪನ ಜೊತೆ, ಅಮ್ಮನ ಜೊತೆ ಹೋಗುದು. ಸಂಜೆ 4 ಗಂಟೆ ಆಗ್ತದೆ, ಬರೋದು, ಆಟ ಆಡೋದು. ಯಾವ ಜೊತೆ ಆಟ ಆಡೋದು? ಫ್ರೆಂಡ್ಸ್. ಮನೆ ಹತ್ರ ಫ್ರೆಂಡ್ಸ್ ಇದ್ದಾರಾ? ಏನೆಲ್ಲ ಆಟ ಆಡೋದು ಯೂಶ್ವಲಿ? ಕ್ರಿಕೆಟ್. ಕ್ರಿಕೆಟಾ? ಹೌದು, ಕ್ರಿಕೆಟಲ್ಲಿ ಎಷ್ಟು ಜನ ಇರ್ತಾರೆ? 11 ಜನವ? ಈಗ ನೀನು ಕ್ರಿಕೆಟರ್ ಆದರೆ ಯಾವ ಪ್ಲೇಯರ್ ಆಗಬೇಕಂತ ಇಷ್ಟಪಡ್ತೀಯಾ? ಬ್ಯಾಟರ್. ಬ್ಯಾಟ್ಸ್ಮನ್ನ? ಯಾರು ನಿಮಗೆ ಸ್ಫೂರ್ತಿ ಇವ್ರ ಥರವೇ ಆಗಬೇಕು ಅಂತ ಹೇಳ್ಕೊಂಡು? ಧೋನಿಯಾ? ಯಾಕೆ? ಗೊತ್ತಿಲ್ಲ ಅಷ್ಟೇ, ಅವನ ಥರ ಆಗಬೇಕು ಅಂತೇಳಿ ಮಾತ್ರ. ಮತ್ತು ಅವ್ನು ಯಾವ ಥರ ಆಡ್ತಾನೆ ಅದೆಲ್ಲಾದರೂ ಗೊತ್ತುಂಟಾ? ಅಂದರೆ ಅವರ ಟರ್ನ್ ಬರೋ ತನಕ ಅವರ ಟಾರ್ಗೆಟ್ ರೀಚ್ ಆಗಿಲ್ಲ ಅಂದರೆ ಅವರು ಒಳ್ಳೆ ಆಡ್ತಾರೆ. ಆ ಟಾರ್ಗೆಟ್ ರೀಚ್ ಆದರೆ ಅವರು ಎಲ್ಲರ ಥರ ನಾರ್ಮಲ್ ಆಡ್ತಾರೆ. ಅವನಿಗೆ ಎಷ್ಟನೇ ಪ್ಲೇಸಲ್ಲಿ ಬರ್ತಿದ್ದ ಆಡಲಿಕ್ಕೆ? 7th. ಅವನದ್ದು ಜರ್ಸಿ ನಂಬರ್ ಎಷ್ಟು? ಅದು ಗೊತ್ತಿಲ್ಲ, ನೋಡಲಿಲ್ಲ. ಫೇವ್ರೆಟ್ ಪ್ಲೇಯರ್ ಅಂತ ಹೇಳ್ತೀಯ, ಅದನ್ನೆಲ್ಲ ಅಬ್ಸರ್ವೇ ಮಾಡಲಿಲ್ಲ. ಟಿ ವಿ ನೋಡ್ತೀಯ ಮನೇಲಿ? ಇಲ್ಲ, ಕಡಿಮೆ. ಟಿ ವಿ ಉಂಟಾ? ಏನು ಮಾಡ್ತಾರೆ ಮತ್ತು ಆ ಟಿ ವಿ ಹಾಗೆ ಡಮ್ಮಿ ಆಗಿರ್ತದ? ಇಲ್ಲ, ಬೆಳಿಗ್ಗೆ ಅಪ್ಪ ಶ್ಲೋಕ ಹಾಕ್ತಾರೆ, ಮತ್ತೆ ಮಧ್ಯಾಹ್ನ ಅಪ್ಪ ಬಂದು ಸ್ವಲ್ಪ ನ್ಯೂಸ್ ನೋಡ್ತಾರೆ, ಮತ್ತೆ ಅಮ್ಮ ಬಂದು ನೋಡ್ತಾರೆ. ಅಲ್ಲ, ನೀನು ಮಧ್ಯಾಹ್ನ ಎಲ್ಲಿರ್ತೀಯ ಮನೆಯಲ್ಲಿ? ಮನೇಲಿ ಇರೋದಿಲ್ಲ, ಶಾಲೆಯಲ್ಲಿ ಇರ್ತೇವ. ಅದು ಗೊತ್ತುಂಟು, ಅಪ್ಪ ಟಿವಿ ಮತ್ತೆ ಅಮ್ಮ ಬಂದು ನೋಡ್ತಾರೆ, ಮತ್ತೆ ರಾತ್ರಿ. ಈಗ ನಿಮ್ಮ ಮನೇಲಿ 3 ಜನ, ಬೇರೆ ಯಾರಿಲ್ಲ? ಅಜ್ಜ, ಅಜ್ಜಿ, ತಮ್ಮ, ತಂಗಿ ಯಾರಿಲ್ಲ? ನೀವು. ಈಗ ಅವರಿಬ್ರು ಸಹ ಡ್ಯೂಟಿಗೆ ಹೋದಾಗ ಮನೇಲಿದ್ದಾಗ ನೀ ಏನು ಮಾಡ್ತೀಯಾ? ನಾನು ಗೊತ್ತಿಲ್ಲ, ಅಲ್ಲಿ ಆಟ ಆಡೋದು, ಟಿ ವಿ ನೋಡೋದು. ಅದೇ ಆಟ ಆಡೋದು, ಟಿ ವಿ ನೋಡೋದು. ಟಿ ವಿಯಲ್ಲಿ ನಿಮಗೆ ಯಾವುದು ಇಷ್ಟವಾದ ಪ್ರೋಗ್ರಾಮ್? ಯಾವ ಮೂವಿ ನಿಮಗೆ ತುಂಬ ಇಷ್ಟ? ಪುನೀತ್ ರಾಜ್ಕುಮಾರ್ ಅಂತ ಮೂವಿ ಉಂಟಾ? ಪುನೀತ್ ರಾಜ್ಕುಮಾರ್ ಮೂವೀಸ್. ಓಕೆ, ಅವನದು ಮೂವಿ ಇಷ್ಟವ? ಯಾವ ಮೂವಿ ಇಷ್ಟ? ಎಲ್ಲ ಮೂವಿಯಾ ಅಲ್ಲ ಪರ್ಟಿಕ್ಯುಲರ್ ಇದೇ ಮೂವಿ ಮಾತ್ರ? ಹಾಗಿಲ್ಲ, ಎಲ್ಲ ಮೂವೀಸೇ ಇಷ್ಟ. ಅವನ ಜೊತೆ ಹೀರೋಯಿನ್ ಯಾರಿದ್ರೆ ಚಂದ ನಿಮಗೆ? ಖಾಲಿ ಹೀರೋಯಿನ್ ಮಾತ್ರ ನೋಡೋದು, ಹೀರೋಯಿನ್ ಯಾರಿದ್ರು ಪರವಾಗಿಲ್ಲ. ಯಾವುದು ನಿಂದು ಫೇವ್ರೆಟ್ ಮೂವಿ? ಯುವರತ್ನವಾ? ಯುವರತ್ನದಲ್ಲಿ ಯಾರು ಹೀರೋಯಿನ್? ಗೊತ್ತಿಲ್ಲ. ಬೇರೆ ಯಾವ ಮೂವಿ ನೋಡೋದಿಲ್ಲ? ಕನ್ನಡ ಮಾತ್ರ? ತುಳು ಎಲ್ಲ ನೋಡೋದಿಲ್ಲ? ಮನೇಲಿ ಯಾವ ಲ್ಯಾಂಗ್ವೇಜ್ ಮಾತಾಡೋದು? ಕನ್ನಡವೇ ಮಾತಾಡೋದಾ? ತುಳು ಬರೋದಿಲ್ವಾ? ಯಾವ ಕನ್ನಡ? ನಾರ್ಮಲ್ ಕನ್ನಡವಾ ಅಲ್ಲ ಕುಂದಾಪುರ ಕನ್ನಡ ಬರ್ತದೆ ನಿಮಗೆ? ಬರೋದಿಲ್ವಾ? ಸ್ಕೂಲಲ್ಲಿ ಹೋಗ್ತೀಯಲ್ಲ, ಈಗ ನಿಮಗೆ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರು ಅಂತ ಅನ್ಕೋ, ಸೀನಿಯರ್ಸ್ ಅಲ್ಲ, ಹಾಗೆ ಎಂತ ಮಾಡ್ತೀಯ? ಬೈತೀಯಾ? ಮತ್ತು ಹೀಗೆ ನಗಾಡ್ಕೊಂಡು ಹೋಗ್ತೀಯಾ? ಇಲ್ಲ, ಕ್ಲಾಸಿಗೆ ಹೋಗಿ ಹೇಳುತ್ತೆ. ಯಾರ ಹತ್ರ ಹೇಳ್ತೀಯಾ? ತರುಣ ಇದ್ದೇನೆ ಅವನು. ನಿಮ್ಮದೊಂದು ಗ್ಯಾಂಗ್ ಉಂಟಾ? ಎಷ್ಟು ಜನ ಇದ್ದಾರೆ ಗ್ಯಾಂಗಲ್ಲಿ? ಅದರಲ್ಲಿ ಒಂದು 10 ಜನ ಇದ್ದಾರೆ. 10 ಜನ ಇದ್ದಾರೆ. ಅದರಲ್ಲಿ ಜೋರು ಯಾರು? ನೀನೇ? ಅದರಲ್ಲಿ 3 ಜನ ಜೋರಿದ್ದಾರೆ. ಅದರಲ್ಲಿ ಗ್ಯಾಂಗ್ ಲೀಡರ್ ಯಾರು? ನೀನಾ? ತರುಣ್. ಅವ್ನು ಜೋರಾ? ನಿಮ್ಮದ್ರಲ್ಲಿ ಅಸೆಂಬ್ಲಿ ಎಲ್ಲ ಮಾಡ್ತಾರಲ್ಲ, ಅದರಲ್ಲಿ ಯಾರು ಫ್ರಂಟಲ್ಲಿ ನಿಲ್ಲಲಿಕ್ಕೆ? ಹಾಗಿಲ್ಲ, ಹೈಟ್ ವೈಸ್. ಹೈಟ್ ವೈಸಾ? ಅಸೆಂಬ್ಲಿಯಲ್ಲಿ ಏನೆಲ್ಲ ಹೇಳ್ತಾರೆ? ಅಸೆಂಬ್ಲಿಯಲ್ಲಿ ಫಸ್ಟ್ ಪ್ರೇಯರ್ ಆಗ್ತದೆ, ಮತ್ತೆ ಒಂದು ಲೋಕ ಕಲ್ಯಾಣ ಮಂತ್ರ ಹೇಳ್ತಾರೆ, ಮತ್ತೆ ಇವತ್ತಿದು ನ್ಯೂಸ್ ಹೆಡ್ಲೈನ್ಸು, ಮತ್ತೆ ಥಾಟು, ಮತ್ತೊಂದು ಸ್ಪೀಚ್ 1 ಮಿನಿಟ್. ಯಾರು ಕೊಡ್ತಾರೆ ಅದೆಲ್ಲ ಕ್ಲಾಸ್ ವೈಸ್. ನೀನು ಕೊಟ್ಟಿದ್ಯಾ ಸ್ಪೀಚ್? ನಿಂಗೆ ಯಾಕೆ ಬರಲಿಲ್ಲ? ನಿನ್ನ ಟರ್ನ್ ಬರಲೇ ಇಲ್ವಾ? ನಿನಗೆ 7th ಸ್ಟ್ಯಾಂಡರ್ಡ್ ಅಲ್ವಾ? ಇನ್ನೂ ತುಂಬ ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ಕ್ಲಾಸಲ್ಲಿ? 36. ಅದರಲ್ಲಿ ನೀನು ಎಷ್ಟನೇ? ಅವನು 10th. ನೀನು 10th? ನಿಮ್ಮದು ಹೇಗೆ ರೋಲ್ ನಂಬರು ಮೆನ್ಷನ್ ಮಾಡ್ತಾರಾ ಅಲ್ಲ ಹೆಸರನ್ನೇ ಕರೀತಾರಾ? ಹೆಸರೇ ಕರೆಯೋದಾ? ಎಕ್ಸಾಮ್ಸಲ್ಲಿ ಹೇಗೆ ಮಾಡ್ತೀಯಾ? ಒಳ್ಳೆ ಟಾಪರಾ? ಮತ್ತು ಮೀಡಿಯಮ್? ಫೇಲ್ ಆಗಿದೆಯಾ ಯಾವತ್ತಾದರೂ?
ಇಲ್ವಾ? ನಿಜ ಹೇಳಿ, ಪರವಾಗಿಲ್ಲ, ಇಲ್ಲ. ಯಾರಿಗೆ ಹೇಳೋದಿಲ್ಲ. ಫೇಲ್ ಆಗಲೇ ಇಲ್ವಾ? ಒಮ್ಮೆ ಸಹ. ಹೈಯೆಸ್ಟ್ ಮಾರ್ಕ್ಸ್ ಬಂದದ್ದು ಯಾವುದರಲ್ಲಿ? ಮ್ಯಾಕ್ಸ್. ಓಕೆ, ಯಾವುದರಲ್ಲಿ? ಮ್ಯಾಕ್ಸ್. ಮ್ಯಾಥ್ಸಾ? ಓಕೆ, ಮ್ಯಾಥ್ಸ್ ನಿಂದು ಫೇವ್ರೇಟಾ? ಸರಿ, ಈಗ ಒಂದು ಬ್ರೇಕ್ ತಗೊಳ್ಳಾಯ್ತಾ? ಹಾಂ. ಸರಿ. ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅವನು ಚಿಕ್ಕಂದಿನಲ್ಲಿ ಏನೆಲ್ಲ ಪೋಖ್ರಿ ಮಾಡಿದ್ದೆಲ್ಲ ಅವನ ಹತ್ರ ಕೇಳಿ ತಿಳ್ಕೊಳ್ಳೋಣ. ಹೇಳು, ನಿನ್ನದು ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಯಾವುದು? ಮೋಸ್ಟ್ ಮನೆಯಲ್ಲೇ. ಮನೆಯಲ್ಲೇ ಜಾಸ್ತಿ ಸ್ಪೆಂಡ್ ಮಾಡೋದು, ನೀನು ಹೊರಗಡೆ ಹೋಗೋದು ಅದೆಲ್ಲ ಏನಿಲ್ಲ? ಹಾಂ, ಹೋಗ್ತದೆ ಅಜ್ಜಿ ಮನೆಗೆ. ಅಜ್ಜಿ ಮನೆಗೆ ಹೋಗ್ತೀವಿ? ಅಜ್ಜಿ ಮನೆಯಲ್ಲಿ? ಶಿವಮೊಗ್ಗ. ಶಿವಮೊಗ್ಗದಲ್ಲ? ಶಿವಮೊಗ್ಗಕ್ಕೆ ಹೇಗೆ ಹೋಗೋದು? ಅಜ್ಜ. ಅಜ್ಜ ಹೋಗೋದಾ? ಅಜ್ಜನ ಜೊತೆ ಹೇಗೆ ಹೋಗೋದು? ಬಸ್ಸಲ್ಲಿ. ಓಕೆ, ಬಸ್ಸಲ್ಲಿ ಹೋಗೋದಾ? ಅಜ್ಜ ಕರ್ಕೊಂಡು ಹೋಗೋದಾ? ಅಮ್ಮ ಅಪ್ಪ ಕರ್ಕೊಂಡು ಹೋಗೋದಿಲ್ಲ? ಅಂದರೆ ಅಮ್ಮ ಬರ್ತಾರೆ. ಅಮ್ಮ ಅಂದರೆ ಒಂದು ವಾರ ಇರುವಾಗ ಬರ್ತಾರೆ. ಹಾಂ. ಅಂದರೆ ಅಮ್ಮಂಗೆ ಸ್ವಲ್ಪ ಕೆಲಸ ಇರ್ತದೆ ಆಗ. ಹೌದಾ? ನಿಂಗೆ ಏನು ಕೆಲಸ ಇರೋದಿಲ್ಲ, ಅದಕ್ಕೆ ನೀನು ಬೇಗ ಹೋಗ್ತು. ಅಜ್ಜಿ ಮನೇಲಿ ಏನೆಲ್ಲ ಮಾಡ್ತೀಯಾ ಹೋಗಿ? ಅಜ್ಜಿ ಮನೆಯಲ್ಲಿ ಅಜ್ಜನ ಜೊತೆ ತೋಟಕ್ಕೆ ಹೋಗ್ತೆ. ತೋಟ ಉಂಟಾ? ಏನು ತೋಟ? ಒಂದು ರೈಸ್ ಇದು, ಹಾಂ. ಇನ್ನೊಂದು ಕೊಕೊನಟ್ ಇದು. ಕೊಕೊನಟ್. ನೀನು ಕೊಕೊನಟಲ್ಲಿ ಹಾಕ್ಲಿಕ್ಕೆ ಹೋಗ್ತೀಯಾ? ಹೆಲ್ಪ್ ಮಾಡ್ತೀಯಾ ಅಜ್ಜನಿಗೆ? ಹಾಂ. ಅಜ್ಜಿ ಇಲ್ಲ? ಅಜ್ಜಿ ಇದೆ. ಮತ್ತೆ ಎಷ್ಟು ಜನ ಇದ್ದಾರೆ ಅಜ್ಜಿ ಮನೆಯಲ್ಲಿ? ಅಜ್ಜಿ ಮನೆಯಲ್ಲಿ 3 ಜನ. ಅಲ್ಲಿ ಸಹ 3 ಜನ, ಇಲ್ಲಿ ಸಹ 3 ಜನ, ಹಾಗೆ 3 ಜನರ ಫ್ಯಾಮಿಲಿ ನಿಮ್ಮದು ಅಲ್ವಾ? ಸೊ ನಿಮಗೆ ಅಲ್ಲಿ ಹೋದಾಗ ಆಡಲಿಕ್ಕೆ ಯಾರಿಲ್ಲ? ಇಲ್ಲ. ಅಜ್ಜ ಮತ್ತು ಅಜ್ಜಿ ಆಟ ಆಡಲಿಕ್ಕೆ? ಹಾಂ, ದೊಡ್ಡ ಮಾಮ. ದೊಡ್ಡ ಮಾಮ ಇದ್ದಾರಾ? ಹಾಗೆ. ಅಜ್ಜಿ ಏನು ತಿಂಡಿ ಎಲ್ಲ ಮಾಡಿಕೊಡ್ತಾರೆ ನೀನು ಹೋದಾಗ? ಅಜ್ಜಿ ತುಂಬ ಮಾಡಿದ್ದು ಲೆಮನ್ ರೈಸ್, ನಂಗೆ ಅದು ಇಷ್ಟ. ನಿಮಗೆ ಲೆಮನ್ ಅಮ್ಮ ಮಾಡಿಕೊಡೋದಿಲ್ವ ಲೆಮನ್ ರೈಸ್? ಅಂದರೆ ಅದು ತುಂಬ ಹೊತ್ತಾಗ್ತದೆ ಅಮ್ಮಂಗೆ. ಅಮ್ಮನಿಗೆ ನೀವು ಹೇಳಬೇಕು, ಸಂಡೇಸ್ ಎಲ್ಲ ನನಗೆ ಲೆಮನ್ ರೈಸ್ ಮಾಡಿಕೊಡಿ. ಮಾಡ್ತಾರೆ, ಅಂದರೆ ಅಜ್ಜಿ ಅಲ್ಲಿ ಹೋಟ್ಲು ಉಂಟು ಅವ್ರದ್ದು, ಅವರು ಲೆಮನ್ ರೈಸ್ ಇದು ಲೆಮನ್ ಇದು ರೆಡಿ ಮಾಡಿ ಇಟ್ಟಿರ್ತಾರೆ. ಹೌದು, ಲೆಮನಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ? ಲಿಂಬು. ನಿಂಬುವ. ಈಗ ನಿಮಗೆ ಲೆಮನ್ ರೈಸ್ ಅಮ್ಮ ಮಾಡೋದು ಇಷ್ಟವಾ, ಅಜ್ಜಿ ಮಾಡೋದೇ ಇಷ್ಟವಾ? ಇಬ್ಬರು. ಯಾರದು ತುಂಬ ಟೇಸ್ಟ್ ಡಿಫ್ರೆನ್ಸ್ ಏನು ಗೊತ್ತಿಲ್ಲ? ಒಟ್ಟು ತಿನ್ನೋದು. ಒಟ್ಟು ತಿನ್ನೋದು ನಿಮಗೆ ಇಷ್ಟ ಅಂತೇಳಿ ತಿನ್ನೋದು ಅಲ್ವಾ? ಸ್ವೀಟ್ಸಲ್ಲಿ ಯಾವ್ದು ನಿಮಗೆ ತುಂಬ ಇಷ್ಟ? ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನು ಯಾಕೆ? ಅದರಲ್ಲಿ ಸಕ್ಕರೆ ಪಾಕ ಉಂಟಂತ ಇಷ್ಟವಾ? ಬೇರೆ ಅದರಲ್ಲಿ ಸಕ್ಕರೆ ಪಾಕ ಹಾಕಿ, ಈಗ ನಿಮಗೆ ಗುಲಾಬ್ ಜಾಮೂನ್ ಅಂತ ಬೇರೆ ಕೊಟ್ಟರು ಸಕ್ಕರೆ ಪಾಕದಲ್ಲಿ ಮಿಕ್ಸ್ ಮಾಡಿ, ಹೇಗೆ ಡಿಫ್ರೆನ್ಸ್ ಮಾಡ್ತೀಯಾ? ಗುಲಾಬ್ ಜಾಮೂನ್ ಬ್ರೌನ್ ಇರ್ತದೆ, ಮತ್ತೆ ಅದು ರೌಂಡ್ ಇರ್ತದೆ. ಹೋಟೆಲ್ಗೆ ಹೋದಾಗ ಸಹ ಅದನ್ನೇ ಆರ್ಡ್ರ್ ಮಾಡ್ತೀಯಾ? ಈಗ ನೀವು ಹೋಟೆಲ್ಗೆಲ್ಲ ಹೋಗೋದಿಲ್ಲ? ಹೋಗ್ತೆ. ಹಾಂ, ಸರಿ. ಹೋಟೆಲ್ಗೆ ಹೋದಾಗ ಯಾವುದು ಜಾಸ್ತಿ ಆರ್ಡ್ರ್ ಮಾಡೋದು ನೀನು ಐಟಮ್? ಸೂಪ್. ಸೂಪಾ? ಯಾವ ಸೂಪು? ಟೊಮೆಟೊ. ಟೊಮೆಟೊ ಸೂಪಾ? ಒಬ್ಬನೇ ಕುಡಿತೀಯಾ ಇಲ್ಲ ಶೇರ್ ಮಾಡಿ ಕುಡಿ? ಹೌದಾ? ಮತ್ತು ನಿಮ್ಮದು ಬರ್ತ್ಡೇಸ್ಗೆಲ್ಲ ಏನಾದರೂ ಮೆಮೊರೇಬಲ್ ಉಂಟಾ? ಹಾಂ, ಏನು? ಸೈಕಲ್ ಕೊಟ್ಟಿದ್ದಾರೆ. ಯಾರು? ಅಪ್ಪ ಅಮ್ಮ. ಅಪ್ಪ ಮತ್ತು ಅಮ್ಮವ? ಅಮ್ಮ ಇಲ್ಲಿ ತನಕ ಲೋನ್ ಆಗಿ ನಿಂಗೆ ಏನು ಗಿಫ್ಟ್ ಮಾಡಲಿಲ್ಲ? ಇಲ್ಲ, ಇಬ್ಬರು ಒಟ್ಟಿಗೆ. ಇಬ್ಬರು ಒಟ್ಟಿಗೆ. ಶೇರಿಂಗ್ ಈಸ್ ಕೇರಿಂಗ್ ಅಲ್ವಾ? ಹೌದು. ಈಗ ನೀನು ಬರ್ತ್ಡೇ ಸೆಲೆಬ್ರೇಷನ್ ನಿಮ್ಮ ಸ್ಕೂಲಲ್ಲಿ ಹೇಗೆ ಸ್ವೀಟ್ ಕೊಡ್ತೀರಾ ಅಲ್ಲ ಹೇಗೆ, ಏನು ಮಾಡ್ತೀರಿ? ಸ್ಕೂಲಲ್ಲಿ ಏನೂ ಕೊಡಲಿಕ್ಕಿಲ್ಲ. ಇಲ್ವಾ? ಅದು ರೂಲ್ಸ್ ಇಲ್ವಾ? ಮತ್ತು ಮನೆ ಹತ್ತಿರದವರಿಗೆಲ್ಲ ಚಾಕ್ಲೇಟ್ಸ್ ಕೊಡ್ತೀಯಾ? ಮನೆ ಹತ್ರ, ಮತ್ತೆ ಮನೆ ಹತ್ರ ಒಂದು ಇದು ಉಂಟು, ಏನು? ಆಶ್ರಮ. ಹಾಂ. ಅಲ್ಲಿ ಅಪ್ಪ ಅವರ ಅಣ್ಣನ ಹತ್ರ ಹೇಳಿ ಕ್ಯಾಟ್ರಿಂಗ್ ಮಾಡಿಸಿ ಅಲ್ಲಿ ಇದು ಕೊಡ್ತಾರೆ, ಫುಡ್ ಕೊಡ್ತಾರಾ? ನೀನು ಸಹ ಹೋಗ್ತೀಯಾ? ಹಾಂ, ಕೆಲವೊಮ್ಮೆ ಹೋಗ್ತೆ ರಜೆ ಇದ್ದರೆ. ಎಂಥ ಕ್ಯಾಟ್ರಿಂಗ್? ಎಂಥ ಹೆಸರು? ಎಂಥ ಕ್ಯಾಟ್ರಿಂಗ್ ಅದು? ಹೆಬ್ಬಾರ್ ಎಂಟರ್ಪ್ರೈಸಸ್. ಎಲ್ಲಿ? ಅದು ಸಹ ಸಂತೆಕಟ್ಟೆಯಾ? ಉಡುಪಿ. ಉಡುಪಿಯಲ್ಲಿಯಾ? ನೀನು ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತೀಯಾ? ತರಕಾರಿ ಎಲ್ಲ ಕೊಯ್ಲಿಕ್ಕೆ ಗೊತ್ತುಂಟಾ? ಗೊತ್ತುಂಟಾ? ಯಾವುದು ನಿಂದು ಫೇವ್ರೆಟ್ ತರಕಾರಿ? ಟೊಮೆಟೊ. ಟೊಮೆಟೊವೇ ಫೇವ್ರೆಟ್, ಬೇರೆ ಯಾವುದಿಲ್ಲ? ಟೊಮೆಟೊನೂ ಇಷ್ಟ. ಟೊಮೆಟೊ ತರಕಾರಿಯಲ್ಲಿ ಇದು ಟೊಮ್ಯಾಟೊ, ಫುಡ್ಡಲ್ಲಿ ಲೆಮನ್ ರೈಸ್ ಅಲ್ವಾ? ಮತ್ತು ಇದು ಡ್ರಿಂಕ್ಸಲ್ಲಿ ಇದು ಕೋಲ್ಡ್ ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್, ಇದು ಜ್ಯೂಸ್. ಯಾವುದು ಜ್ಯೂಸ್? ಮ್ಯಾಂಗೋ. ಮ್ಯಾಂಗೋ ಜ್ಯೂಸಾ? ಮನೇಲಿ ಉಂಟಾ ಮ್ಯಾಂಗೋ? ಇಲ್ಲ.
ತರ್ತಾರಾ ಮ್ಯಾಂಗೋ? ಎಷ್ಟು ತಿಂತೀಯ ಮ್ಯಾಂಗೋ ಒಮ್ಮೆಗೆ? ಒಂದಾ ಎರಡಾ? ಬೆಳಿಗ್ಗೆ ಒಂದು ರಾತ್ರಿ ಒಂದು. ಅದರಲ್ಲಿ ಸಹ ನಿನ್ನದೊಂದು ಟೈಮಿಂಗ್ಸ್, ಬೆಳಿಗ್ಗೆ ಒಂದು ರಾತ್ರಿ ಒಂದು. ಮಧ್ಯಾಹ್ನ ಯಾಕಿಲ್ಲ? ಮಧ್ಯಾಹ್ನ ಬ್ರೇಕಾ? ಹ್ಞೂ ಬ್ರೇಕ್. ಹೌದು. ಈಗ ನಿನ್ನನ್ನು ನೀನು ಯಾವುದರಲ್ಲಿ ವಿಶೇಷವಾಗಿ ಗುರುತಿಸ್ಕೊಳ್ಬೇಕು ಅಂತಿದ್ಯಾ? ಯಕ್ಷಗಾನ. ಯಕ್ಷಗಾನದಲ್ಲಿಯಾ? ಯಾಕೆ ಯಕ್ಷಗಾನವೇ ಆಗಬೇಕು? ಅದು ಅಪ್ಪಂಗೆ ಇಷ್ಟ. ಅಪ್ಪನಿಗೆ ಯಕ್ಷಗಾನ ಇಷ್ಟವಾ? ಸೊ ಅಪ್ಪನ ಕನಸನ್ನು ನೀನು ನೆರವೇರಿಸುವ ಅಂತಿದ್ಯಾ? ಸರಿ. ಅಮ್ಮನ ಕನಸೇನು? ಫ್ಲೂಟ್. ಅದು ಇಷ್ಟ ಇಲ್ಲ? ಅಮ್ಮನ ಕನಸು ನೆರವೇರಿಸ್ಬೇಕಂತ ಇಷ್ಟ ಅಲ್ವಾ? ಅದು ಫ್ಲೂಟ್ ಕಲಿತಿರೋದು ಅಷ್ಟೇ. ಹೋಗ್ತಿದ್ಯಾ ಕ್ಲಾಸಿಗೆ? ಎಲ್ಲಿ? ಇಲ್ಲಿ ಮುಕುಂದ ಕೃಪ. ಹೌದಾ? ಮತ್ತು ಯಕ್ಷಗಾನ ಕ್ಲಾಸ್? ಮನೆ ಹತ್ರ. ಹೌದಾ? ಯಾರು ನಿನ್ನ ಗುರು? ಕೇಶವರಾವ್. ಕೇಶವರಾವ. ಎಷ್ಟು ಗಂಟೆ ಕ್ಲಾಸ್ ಅದು? ಅದು ಅಂದರೆ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಯಾವುದು? ಅವರು ಪ್ರಸಂಗ ಮಾಡ್ತಾರಲ್ಲ, ಅದು ಟೈಮಿಂಗ್ಸ್ ಎಷ್ಟೊತ್ತಿರ್ತದೆ. ಹೌದು. ಇಲ್ಲಿ ಇಷ್ಟು ತನಕ ಎಷ್ಟು ಪ್ರಸಂಗ ಮಾಡಿದ್ಯಾ? 4. ಯಾವುದೆಲ್ಲ? ಒಂದು ಕೃಷ್ಣ ಗುರುದಕ್ಷಿಣೆ, ಹ್ಞೂ ಮತ್ತೊಂದು ಅಭಿಮನ್ಯು, ಹ್ಞೂ. ಮತ್ತೊಂದು ಶಕುನಿ. ಈಗ ಫಸ್ಟ್ ಪ್ರಸಂಗದಲ್ಲಿ ನೀನೇನಾಗಿದ್ಯಾ? ಯಾವ ಪಾಠಲ್ಲಿದ್ದಿ? ಬಲರಾಮ. ಬಲರಾಮವ. ಬಲರಾಮ ಯಾರ? ಕೃಷ್ಣನ ಅಣ್ಣ. ಅಣ್ಣವ. ಆಗ ನೀನು ಅದರಲ್ಲಿ ಯಾವ ಥರ ಡೈಲಾಗ್ಸ್ ಎಲ್ಲ ಹೇಳಿ ಕಲ್ತಿದ್ಯಾ? ಮಾಮೂಲಿ. ಒಂದು ಡೈಲಾಗ್ ಹೇಳ್ಬೋದಾ? ನೆನಪು. ನೆನಪಿಲ್ಲ? ಯಾವುದು? ಈಗ ಯಕ್ಷಗಾನದ್ದು ಯಾವುದು ಡೈಲಾಗ್ ನೆನಪಿಲ್ಲ? ತುಂಬ ದಿನ ಆಯ್ತು. ಎಷ್ಟು ದಿನ ಆಯಿತು? ಒಂದು ವರ್ಷ ಅದಾಗಿ ಆಯಿತಾ? ಅದಾಗಿ 3 ವರ್ಷ ಆಯ್ತು. ಓ, 3 ವರ್ಷ. ರೀಸೆಂಟ್ಲಿ ಈಗ ನೀನೆಲ್ಲಿ ಹೋಗಲಿಲ್ಲ? ಅದು ಈಗ ಎಷ್ಟು 4 ಅಲ್ಲ ನೀನು ಪ್ರಸಂಗ ಮಾಡಿದ್ದು? ಆದರೆ ನಿನ್ನದು ಯಾವುದು ಫೇವ್ರೇಟ್ ಪ್ರಸಂಗ? ಅಭಿಮನ್ಯು. ಹೌದಾ? ಅಭಿಮನ್ಯು ಅಂದರೆ ಯಾರು? ಅರ್ಜುನನ ಮಗವ. ಯಾಕೆ ಅದು ಫೇವ್ರೇಟ್ ಅಲ್ಲ ನಿಮಗೆ? ಗೊತ್ತಿಲ್ಲ. ಅವನು ಚಕ್ರವ್ಯೂಹದೊಳಗೆ ಹೋದ ಅಂತೇಳಿ ನಿಮಗೆ ಅದೇ ಪಾರ್ಟ್ ಇತ್ತಾ? ಓ, ಹಾಗೆ ನಿಮಗೆ ಅದು ಫೇವ್ರೇಟ್. ನೀನು ಲೀಡ್ ಪಾತ್ರದಲ್ಲಿ ಯಾವುದ್ರಲ್ಲಿದ್ದಿ? ಅದೇಯಾ? ಸ್ಕೂಲಲ್ಲೆಲ್ಲ ಯಾವುದು ಕಾಂಪಿಟೇಷನ್ಸ್ ಆಗೋದಿಲ್ಲ? ಅಂದರೆ ಈಗ ರೀಸೆಂಟ್ಲಿ ಯಾವುದು ಆಗಿಲ್ಲ. ಮುಂಚೆ ಆಗ್ತಿತ್ತಾ? ಕೊರೋನಾದ ಮುಂಚೆ ಇತ್ತು. ಯಾವುದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಿ? ನೆನಪಿಲ್ಲ. ಕ್ಲಾಸಲ್ಲಿ ಓದಿದ್ದೆಲ್ಲ ನೆನಪಿರ್ತದೆ ಹೇಳು ಫಸ್ಟ್? ನೆನಪಿರ್ತದಾ? ಸರಿ ಬಿಡು. ಈಗ ನಿನಗೆ ತುಂಬ ಖುಷಿಯಾದ ಕ್ಷಣ ಯಾವುದು? ಬರ್ಡೇ. ನಿನ್ನ ಬರ್ತ್ಡೇ ನಿನಗೆ ಹ್ಯಾಪಿಯೆಸ್ಟಾ? ಯಾಕೆ ನೀನು ಹುಟ್ಟಿದಿ, ನೀನು ಈ ಭೂಮಿಗೆ ಬಂದಿ ಅಂತವ? ಮತ್ತು ಗಿಫ್ಟ್ ಕೊಡ್ತಾರೆ. ಓ, ಗಿಫ್ಟ್ ಕೊಡ್ತಾರೆ ಅಂತೇಳಿ ಇಷ್ಟವಾ? ಮತ್ತು ತುಂಬ ಸ್ಯಾಡ್ ಮೂಮೆಂಟ್ ಯಾವುದು? ಯಾವುದಿಲ್ಲ. ಎಲ್ಲ ಕ್ಷಣ ಖುಷಿ. ಬೇಜಾರಾಗೋದಿಲ್ಲ? ಮಾರ್ಕ್ಸ್ ಕಡಿಮೆ ಬಂದದಂತ ಬೇಜಾರಿಲ್ಲ? ಅವ್ರು ನನಗೆ ಬೈದರು, ಇವರು ಬೈದರು. ಮನೇಲಿ ಬೈಯೋದಿಲ್ವ ಯಾರು? ಯಾರು ತುಂಬ ಬೈಯೋದು? ಗೊತ್ತಿಲ್ಲ. ಇಬ್ಬರು ಸಹ ಜಾಸ್ತಿ ಬೈದ. ಈಗ ಬೈದು ನೀನು ಕೋಪ ಆಗೋದಿಲ್ವ ಅವ್ರ ಹತ್ರ? ಹೋಗಿ ನೀನೇ ಮಾತಾಡ್ತಿ. ಬೈದರೂ ಸಹ ಪರವಾಗಿಲ್ಲ, ನನಗೆ ನೀವು ಬೇಕು ಅಂತವ. ಜಾಸ್ತಿ ಬೈಯೋದು ಯಾರು? ಅಪ್ಪ ಬೈದ ಅಲ್ಲ ಅಮ್ಮವ? ಕಡಿಮೆ ಅಪ್ಪ. ಕಡಿಮೆ ಅಪ್ಪವಾ? ಅಲ್ಲ ಅಮ್ಮ. ಅಮ್ಮವ? ಇಬ್ರು. ಸ್ಕೂಲಲ್ಲಿ ಯಾರು ನಿಮಗೆ ಜಾಸ್ತಿ ಬೈಯೋದು? ಯಾರು? ಯಾರು ಬೈಯೋದಿಲ್ವಾ? ಸ್ಕೂಲಲ್ಲಿ ಜೋರಿನ ಮಿಸ್ ಎಲ್ಲ ಯಾರಿಲ್ಲ? ಕ್ಲಾಸಲ್ಲಿ ಸಹ ಯಾರು ಬೈಯೋದೇ ಇಲ್ಲ? ಅಂದರೆ ನೀನೇನು ತಂಟೆ ಮಾಡೋದೇ ಇಲ್ವಾ? ಮಾಡ್ತೇನೆ. ನೀನು ಯಾವುದು ಇಲ್ಲಿ ತನಕ ನಿನಗೆ ತುಂಬ ನೆನಪಿನಲ್ಲಿರುವ ತಂಟೆ ಮಾಡಿದ್ದು ಯಾವುದು? ಅಪ್ಪನ ಚಾ ಚೆಲ್ಲಿ. ಅಪ್ಪನದು ಚಾ ಚೆಲ್ಲಿದೆಯಾ? ಯಾಕೆ? ಸಣ್ಣನೇರು. ಅದು ನಿನಗೆ ನೆನಪಿರೋದು ತುಂಬ. ಸ್ಕೂಲಲ್ಲಿ ಮಾಡಿದ್ದು ಏನಾದರೂ ತಂಟೆ, ಯಾರಿಗಾದರೂ ಬೈದದ್ದು, ಬುಕ್ ಅಡಗಿಸಿಟ್ಟದ್ದು ಏನಿಲ್ಲ? ಕರೆಕ್ಟೊಮ್ಮೆ ನೆನಪು ಮಾಡ್ಕೊ. ಏನಾದರೂ ಮಾಡಿರ್ಬೋದಲ್ಲ? ಮತ್ತು ಮನೇಲಿ ಏನಾದರೂ ಪೋಕೆ ಮಾಡಿದ್ದು? ಮನೇಲಿ ಇಲ್ಲ? ನೆನಪಿಲ್ಲ. ನೀನು ಏನಾದರೂ ತಿನ್ಬೇಕಾ ಅಂತ ನೆನಪಾಗ್ಲಿಕ್ಕೆ ಅಲ್ವಾ? ಅಮ್ಮನ ಹತ್ರ ಹೇಳಬೇಕಾಗ್ತದೆ. ಏನು ಕೇಳಿದ್ರು ನೆನಪಿಲ್ಲ. ಅದು ಸಹ 7th ಸ್ಟ್ಯಾಂಡರ್ಡಲ್ಲಿ ಇದೆಯಾ? ತುಂಬ ವರ್ಷ ಆಯ್ತಲ್ಲ. ಓ, ಎಷ್ಟು ವರ್ಷ ಆಯ್ತು ಈಗ ನಿಮಗೆ? 60 ವರ್ಷ ದಾಟಿದಾ? ಮತ್ತೆ ತುಂಬ ಆಯ್ತಲ್ಲ, ಅದಲ್ಲಾಗಿ ಸಣ್ಣನೇರಾಗಲ್ಲ. ಪೋಖ್ರಿ ಮಾಡಿ. ಹೌದು. ಈ ದೊಡ್ಡನ ಮೇಲೆ ಏನಾಗಬೇಕಂತಿದ್ಯಾ? ಇನ್ನೂ ಐಡಿಯಾ ಇಲ್ಲ. ಓ, ಇನ್ನೂ ಐಡಿಯಾ ಇಲ್ಲ. ಅದನ್ನೊಂದು ಕರೆಕ್ಟ್ ಏನಾಗಬೇಕಂತ ಉಂಟಲ್ಲ, ಕರೆಕ್ಟ್ ಡಿಸೈಡ್ ಮಾಡ್ಕೊ. ಮತ್ತು ಅದು ಕೂಡ ನಿಮಗೆ ನೆನಪು ಹೋದರೆ ಕಷ್ಟ ಇಲ್ವಾ?
ಈಗ ನಿಮಗೆ ಸ್ಕೂಲಲ್ಲಿ ಏನಾದರೂ ಹೋಮ್ವರ್ಕ್ ಕೊಡ್ತಾರಾ? ಅದನ್ನು ಮಾಡಲಿಕ್ಕೆ ನೆನಪಿರ್ತದೆ ಹೇಳು? ಒಮ್ಮೆ ಅದು ನೆನಪಿರ್ತದಲ್ಲ, ಇಲ್ಲಾಂದರೆ ಸುಮ್ಮನೆ ಕ್ಲಾಸಲ್ಲಿ ಬಯಸ್ಕೋಬೇಕಲ್ಲ, ಇಲ್ವಾ? ಇಲ್ಲಿ ತನಕ ಕ್ಲಾಸಲ್ಲಿ ನೀನನ್ನು ಮುಂದೆ ನಿಲ್ಲಿಸಿ ಬೈಲಿಲ್ಲ ಮ್ಯಾಮ್? ಇದು ಸುಳ್ಳು. ಇಲ್ಲ ಬೈಲ ಇಲ್ಲ ಇಲ್ಲಿ ತನಕ ಯಾರು ಸಹ? ಕಡಿಮೆ. ಕಡಿಮೆ ಬೈದಿದ್ದಾರೆ ಅಂತೇಳಿ ಆಯ್ತಲ್ಲ. ಒಮ್ಮೆ. ಯಾರು ಬೈದದ್ದು? ಯಾಕೆ, ಎಂತ ಮಾಡಿದ್ದಿ? ಹೋಮ್ವರ್ಕ್ ಮಾಡಿದ್ದು ಒಮ್ಮೆ. ಅಂದರೆ ನಿನ್ನ ಹೇಳಿದೆ ನಿಮಗೆ ನೆನಪಿರೋದು ಕಡಿಮೆ ಅಲ್ಲ? ಅಲ್ಲ, ಒಮ್ಮೆ ಮಾತ್ರ. 7th ಸ್ಟ್ಯಾಂಡರ್ಡೇ ಅಲ್ಲ ಬೇರೆ ಕ್ಲಾಸಲ್ಲಿ ಇರುವಾಗ? 7th ಸ್ಟ್ಯಾಂಡರ್ಡಲ್ಲಿಯಾ? ಎಷ್ಟು ಹೋಮ್ವರ್ಕ್ ಕೊಡ್ತಾರೆ ನಿಮಗೆ? ಈಗ ಕಡಿಮೆ, ಎಕ್ಸಾಮ್ ಹತ್ರ ಬಂತು. ಈಗ ಎಕ್ಸಾಮ್ಸ್ ಆಗ್ತುಂಟಾ? ಅಲ್ಲ, ನಾಡ್ದು March 17. ಮತ್ತೆ ರಜೆಯಾ? ಮತ್ತೆ ರಜೆಯಲ್ಲಿ ಎಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ಯಾ? ಅಜ್ಜಿ ಮನೆ. ಅಜ್ಜಿ ಮನೆಗೆ? ನೀವು ಒಬ್ಬನೇ ಹೋಗ್ತೀಯ ಅಜ್ಜಿ ಮನೆಗೆ? ಅಜ್ಜ ಬರ್ತಾರ. ಅಜ್ಜ ಬರ್ತಾರೆ, ಹೌದು. ಅಮ್ಮ ಮತ್ತೆ ಅಪ್ಪನ ನೆನಪಾಗೋದಿಲ್ಲ ನಿಮಗೆ? ಹಾಗೆ ವಾಪಸ್ ಬರ್ತೆ ಪುನಃ. ಎಂತ ಒಂದು ದಿವಸ ಹೋಗಿ ವಾಪಸ್ ಬರ್ಲಿಕ್ಕೆ ಆಗ್ತದಾ? ಇಲ್ಲ ಅಲ್ವಾ? ಅಲ್ಲಿ ಏನಾದರೂ ಆಟ ಆಡಿದ್ಯಾ? ಅಲ್ಲಿ ಆಟ ಆಡೋದು ಕಡಿಮೆ. ಕೆಲಸವೇ ಜಾಸ್ತಿ ಆಗ್ತದಾ? ಏನೆಲ್ಲ ಅಜ್ಜಿಗೆ ಹೆಲ್ಪ್ ಮಾಡ್ತೀಯ ಅಲ್ಲಿ? ಅಲ್ಲಿ ಬೆಳಿಗ್ಗೆ ಎದ್ದು ಅಲ್ಲೆಲ್ಲ ನಾನೇ ಲೇಟ್ ಹೇಳುದು ಅಲ್ಲಿ. ಆಗ ಚಾಪೆ ಎಲ್ಲ ಮಾಡಿಸಿದೆ. ಮತ್ತೆ 12 ಗಂಟೆ ಹೊತ್ತಿಗೆ ತೋಟಕ್ಕೆ ಹೋಗ್ತೇವೆ. 11 ಅಜ್ಜನ ಜೊತೆ. ಮತ್ತೆ ಬರೋದು 3 ಗಂಟೆ. ಮತ್ತೆ ಊಟ ಮಾಡಿ ಸ್ನಾನ ಮಾಡಿ ಆಟ. ಹೌದಾ? ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ? ಯಾವುದೆಲ್ಲ ದೇವಸ್ಥಾನಕ್ಕೆ ಹೋಗಿದ್ಯಾ? ಉಡುಪಿಯಲ್ಲಿ ಮಾತ್ರ, ಬೇರೆ ಎಲ್ಲಿ ಹೋಗಲಿಲ್ಲ? ಟೆಂಪಲ್ಸ್. ಅದೇ ಕೇಳಿದ್ದು, ದೇವಸ್ಥಾನ ಟೆಂಪಲ್ಸೇ. ಚಿಕ್ಕಮಂಗ್ಳೂರಲ್ಲಿ ಅಲ್ಲ, ಅಲ್ಲಿ ಹೋಗಿದ್ಯಾ? ಚಿಕ್ಕಮಗಳೂರು ಬೆಸ್ಟಾ ಉಡುಪಿಯೇ ಬೆಸ್ಟಾ? ಉಡುಪಿಯಾ? ಯಾಕೆ, ಅಲ್ಲಿ ಅಜ್ಜಿ ಎಲ್ಲ ಇದ್ದಾರಲ್ಲ? ಅಲ್ಲಿ ಅಜ್ಜಿ ಅಲ್ಲೇ ಶಿವಮೊಗ್ಗ. ನೀನು ಇಲ್ಲಿ ಬರ್ಲಿಕ್ಕೆ ಹೇಳ್ಬೇಕು ಅವರಿಗೆ. ಬಂದಿದ್ದಾರಾ? ಬಂದಾಗ ಅದೇ ಲೆಮನ್ ರೈಸ್ ಮಾಡಿ ಕೊಡ್ತಾರಾ? ಅಮ್ಮ ತಿಂಡಿ ಮಾಡಿ. ಓ, ಅಜ್ಜಿ ಬಂದಾಗ ಅಮ್ಮವೇ ತಿಂಡಿ ಮಾಡೋದಾ? ಅಜ್ಜಿ ಬಂದಾಗ ಎಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ಯಾ ಅಜ್ಜಿಯನ್ನು? ಈ ಉಡುಪಿ ಉತ್ಸವ, ಮತ್ತೆ ಒಮ್ಮೆ ಪರ್ಯಾಯ. ಈ ಸಲ ಬಂದಿದ್ರ ಪರ್ಯಾಯಕ್ಕೆ? ಈ ಸತಿ ಬರಲಿಲ್ಲ. ಲಾಸ್ಟ್ ಇಯರಾ? ಮತ್ತೆ ನನ್ನ ಯಕ್ಷಗಾನಕ್ಕೆ ಬರ್ತಾರೆ. ಮತ್ತೆ ಅದು ಬಿಟ್ಟು ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗೋದಿಲ್ಲ? ಹೋಗಿದ್ಯಾ? ನಿಂದು ಯಾವುದು ಫೇವ್ರೇಟ್ ಹೋಟೆಲ್? ಗೀತಾಂಜಲಿ ಹೋಟೆಲ್ ಉಂಟಾ? ಗೀತಾಂಜಲಿ ಹತ್ರ ಉಂಟಲ್ಲ. ನೀವು ಶಾಂತಿ ಸಾಗರ? ಗೀತಾಂಜಲಿ ಸಾರಿ ಶಾಪ್ ಅಲ್ಲ? ಆ ಕೆಳಗೆ ಉಂಟಲ್ಲ. ಏನು ಆರ್ಡರ್ ಮಾಡೋದಲ್ಲಿ ಹೋಗಿ ಸೂಪ್ ಬಿಟ್ಟು? ನಾವು ಅಲ್ಲಿ ಹೋಗೋದಾದ್ರೆ ಒಟ್ಟಿಗೆ ಹೋಗುದು ಹೋಟ್ಲಿಗೆ, ದೊಡ್ಡಪ್ಪನ ಜೊತೆ. ಅವ್ರು ಆರ್ಡರ್ ಮಾಡುತ್ತೇನೆ. ನೀನೇನು ಹೇಳಿದಿಲ್ವಾ ನಿಮಗೆ ಇದೇ ಬೇಕು ಅದೇ ಬೇಕು ಅಂತ? ಓ, ಒಳ್ಳೆ ಹುಡುಗ ನೀನು. ಅಮ್ಮ ಹೆಚ್ಚಾಗಿ ಏನು ತಿಂತಾರೆ? ಅಮ್ಮ ಗಂಜಿ. ಹೋಟೆಲ್ಗೆ ಹೋದಾಗ ಗಂಜಿ ತಿಂತಾರೆ? ಹೋಟೆಲ್ ಅಲ್ಲ, ಮನೆಯಲ್ಲಿ. ಮನೆಯಲ್ಲಿ. ಓ, ನಿಮ್ಮ ಮನೇಲಿ ಈಗ ಗಂಜಿಯೇ ಮಾಡೋದಾ ಡೈಲಿ? ಕಡಿಮೆ. ಅಮ್ಮ ತಿಂತಾರೆ, ಅಪ್ಪ ಅಮ್ಮ. ನಾನಿಲ್ಲ. ನೀನೆಂತ ತಿನ್ನೋದು? ನಾನು ವೈಟ್ ರೈಸ್. ನೀನು ವೈಟ್ ರೈಸ್, ಅಮ್ಮನವ್ರಿಗೆ ಗಂಜಿಯಾ? ನಿಮಗೆ ವೈಟ್ ರೈಸಿಗೆ ಏನೆಲ್ಲ ಮಾಡಿಕೊಡ್ತಾರೆ? ಟೊಮೆಟೊ ಸಾರು ಮಾತ್ರವಾ ಅಲ್ಲ ಬೇರೆಲ್ಲ ಮಾಡ್ತಾರಾ? ಅಮ್ಮ ಏನೆಲ್ಲ ತಿಂಡಿ ಮಾಡ್ತಾರೆ? ದೋಸೆ, ಇಡ್ಲಿ, ಚಪಾತಿ, ಪೂರಿ ತುಂಬ ಮಾಡ್ತಾರೆ. ನೀನು ಅಮ್ಮನ ಪ್ಲೇಸಲ್ಲಿ ಇದ್ದೀಯ ಅಂತ ಅನ್ಕೋ. ನೀನು ಏನೆಲ್ಲ ತಿಂಡಿ ಮಾಡ್ತೀಯಾ? ಓಕೆ, ಹೇಳು. ಗೊತ್ತಿಲ್ಲ. ಸರಿ, ಗೊತ್ತಿಲ್ಲ. ಅಪ್ಪ ಅಂತ ಹೇಳ್ತಾರೆ. ಅಪ್ಪ ಏನು? ಓ, ಈಗ ಅಪ್ಪ ಏನು ಹೇಳ್ತಾರೆ ಅಂತ ಕೇಳಿ ಅದೇ ತಿಂಡಿ ಮಾಡೋದಾ? ನಿನ್ನ ಹತ್ರ ಕೇಳೋದೇ ಇಲ್ಲ? ಓ, ಹಾಗೆ. ಅಪ್ಪನದ್ದು ಸಾಮ್ರಾಜ್ಯ ಅಂತ ಹೇಳು ಮನೆಯಲ್ಲಿ. ತಿಂಡಿ ನನ್ನ ಹತ್ರ ಕೇಳ್ತಾರೆ. ಎಲ್ಲರೂ ನಂಗೆ ಹೇಳಿದ್ರೆ ನಾನು ಅಪ್ಪ ಅಮ್ಮ ಅಂತ ತಿಂಡಿ ಹೇಳ್ತಾರೆ. ಸರಿ, ಈಗ ಶೋಗೆ ಬಂದಿಯಲ್ಲ, ಖುಷಿ ಆಯ್ತಾ? ನನಗೆ ಕೂಡ ಖುಷಿ ಆಯಿತು. ಯಕ್ಷಗಾನದಲ್ಲಿ ನೀನು ಡ್ಯಾನ್ಸ್ ಎಲ್ಲ ಮಾಡ್ತೀಯಂತೆ. ಯಕ್ಷಗಾನದಲ್ಲಿ ಇನ್ನೂ ಕೂಡ ಮುಂದೆ ಹೋಗು, ಓಕೆನಾ? ಅಪ್ಪನ ಆಸೆ ಆದಷ್ಟು ಬೇಗ ಈಡೇರಿಸು, ಸರಿನಾ? ಆಲ್ ದ ಬೆಸ್ಟ್. ಉಗ್ರಸೇನ
ಬನ್ನಿರಿ ಬನ್ನಿ ನೋಡ ಬನ್ನಿರಿ ನೋಡ ಬನ್ನಿರಿ. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ.